ನಾವಿಟ್ಟ ಟ್ರಾಫಿಕ್ ಬೀಳ್ತಾ ಉಂಟು. ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಗಾಯ್ಸ್, ಇವಾಗ ಇಷ್ಟೆಲ್ಲ ಕೂರಿ ನೋಡಿ ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಇಷ್ಟೆಲ್ಲ ಕೂರಿ ರೆಡಿ ಮಾಡಿರೋದು. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಗಾಯ್ಸ್ ನಾವು ಇವಾಗ ಇಲ್ಲಿ ಟೋಟಲ್ ಒಂದು 12 AD ಟ್ರ್ಯಾಪ್ ಉಂಟು. ಈ 12 AD ಟ್ರ್ಯಾಪ್ ಅನ್ನು ನಾವು ಒಂದು 4 ಹೊಲೆಯಲ್ಲಿ 3 ಇಟ್ಟು ಟೋಟಲ್ ಇವಾಗ ನಾವೊಂದು 100 AD ಹಿಡಿಯುವ ಒಂದು ಚಾಲೆಂಜ್ ಮಾಡ್ತಿದ್ದೀವಿ. ಸೊ ಪೂರಿ ಎಲ್ಲ ಸೆಟ್ ಉಂಟು. ಇನ್ನು ಇದಕ್ಕೆ ಸ್ವಲ್ಪ ಮೀನಿನ ವೇಸ್ಟ್ ಎಲ್ಲ ಇಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇವಾಗ ನಾವು ಹೊಳೆಗೆ ಹೋಗುವ ಗಾಯ್ಸ್. ಆಮೇಲೆ ಇವಾಗ ನೋಡ್ತಾ ಇರ್ಬೋದು, ಸಣ್ಣದಾಗಿ ಮಳೆ ಕೂಡ ಬರ್ತಾ ಉಂಟು. ಈ ರೀತಿ ಸಣ್ಣದಾಗಿ ಮಳೆ ಬರ್ತಾ ಇದ್ರೆ ಏಡಿ ಎಲ್ಲ ಅದರ ಬೆಲದಿಂದ ಹೊರಗೆ ಬರ್ತದೆ. ಸೊ ಬೆಸ್ಟ್ ವೆದರ್ ಮತ್ತು ಬೆಸ್ಟ್ ಟೈಮ್ ಕೂಡ. ಹಾಗೆ ಈ ಕೂರಿಯನ್ನೆಲ್ಲ ಸೆಟ್ ಮಾಡಿ ಇವಾಗ ಏಡಿ ಹಿಡಿಲಿಕ್ಕೆ ಹೋಗುವ. ಎಷ್ಟು ಏಡಿ ಸಿಗ್ತದೆ ಅಂತ ಎಂಡಲ್ಲಿಗೆ ಹೋಗ್ತಾ ಆಗ್ತದೆ. ಸೊ ಎಂಡ್ ತನಕ ವಿಡಿಯೋ ನೋಡಿ ರೆಡಿ ಮಾಡುವ ಗೈಸ್. ಇವಾಗ ಏಡಿ ಹಿಡಿಲಿಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೇವೆ. ಇದು ಒಣ ಮೀನಿನ ಸಿಪ್ಪೆ. ಇದನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕಿ ಇದನ್ನು ಟ್ರ್ಯಾಪ್ನೊಳಗೆ ಇಟ್ಟರೆ ಏಡಿ ಅದಕ್ಕೆ ಬಂದು ಬೀಳ್ತದೆ. ಸೊ ಇದನ್ನು ಇವಾಗ ರೆಡಿ ಮಾಡ್ತಿದ್ದೇವೆ ಗಾಯ್ಸ್. ಇವಾಗ ನಮ್ಮ ಟ್ರ್ಯಾಪ್ ಎಲ್ಲ ರೆಡಿಯಾಗಿ ನಾವು ಇವಾಗ ಫಸ್ಟ್ ಹೊಳೆಗೆ ಹೊರಟಿದ್ದೇವೆ. ಇವಾಗ ಸ್ಕೂಟಿ ಕೂಡ ರೆಡಿ ಉಂಟು, ಮಳೆ ಕೂಡ ಬರಲಿಕ್ಕೆ ಆಗಿದೆ. ಸೊ ಬೇಗ ಹೋಗಿ ಒಂದೊಂದೇ ಹೊಳೆಯಲ್ಲಿ ಎಲ್ಲ ಟ್ರ್ಯಾಪನ್ನು ಸೆಟ್ ಮಾಡಿ ಬರುವ, ಹೊರಡುವ ಗಾಯ್ಸ್. ಇವಾಗ 5:00. ಇವಾಗ ಫಸ್ಟ್ ಹೊಳೆಗೆ ಬರುವಾಗಲೇ ಜೋರು ಮಳೆ ಬಂತು. ಹಾಗೆ ಇವರು ರೈನ್ ಕೋಟ್ ಎಲ್ಲ ಹಾಕಿ ಆಮೇಲೆ ಹೊಳೆಗೆ ಇಳಿಯುವ ಅಂತ ಆಯ್ತು. ಗಾಯ್ಸ್, ಇವಾಗ ಫಸ್ಟ್ ಹೊಳೆಗೆ ರೀಚ್ ಆದ್ವಿ. ಇಲ್ಲಿ ಇವಾಗ ಏಡಿ ಅದರ ಬಿಲದಿಂದ ಬರಲಿಕ್ಕೆ ಬೆಸ್ಟ್ ಟೈಮು, ಆದರೆ ಟ್ರ್ಯಾಪ್ ಇಡ್ಲಿಕ್ಕೆ ಬೆಸ್ಟ್ ಟೈಮ್ ಅಲ್ಲ. ಇವಾಗ ರೆಕಾರ್ಡ್ ಕೂಡ ಮಾಡ್ತಾ ಆಮೇಲೆ ನೀರಲ್ಲಿ ಕೂಡ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಮೊಣಕಾಲ್ ತನಕ ನೀರುಂಟು, ಇವರು ಹೋಗ್ತಾ ಇದ್ದಾರೆ. ಇದು ನಮ್ಮ ನಾರ್ಮಲ್ ಸ್ಪಾಟ್. ಇಲ್ಲಿ ನಮಗೆ ಪ್ರತಿ ಗುಂಡಿ ಕೂಡ ಗೊತ್ತುಂಟು ಎಲ್ಲಿಂಟು ಅಂತ, ಹಾಗೆ ಭಯ ಇಲ್ಲ. ಓ, ಅಲ್ಲಿ ಹೋದ್ರೆ ಅಲ್ಲಿ ಒಂದು ಟ್ರ್ಯಾಪ್ ಇಡುವ. ಇದು ಇಲ್ಲಿ ಬೆಸ್ಟ್. ಮೊಬೈಲ್ ಉಂಟು ಚಿಕ್ಕ ಗಿಜೆಟ್ ಗಾಯ್ಸ್. ಇದು ಇವಾಗ ನಮ್ಮ ಫಸ್ಟ್ ಸ್ಪಾಟ್. ಇದು ನೀರು ಇವಾಗ ಆ ಕಡೆಯಿಂದ ಬರ್ತಿರೋದು. ನೀರು ಆ ಕಡೆಯಿಂದ ಬರ್ತಿದ್ರೆ ಇದರ ಟ್ರ್ಯಾಪ್ನ ಬಾಯಿಯನ್ನು ಇವಾಗ ಇದನ್ನು ಈ ರೀತಿ ಇರ್ತಿದ್ದೇನೆ. ಈ ರೀತಿ ಕರೆಕ್ಟಾಗಿ ಮುಳುಗಿಸಿರ್ಬೇಕು. ನಾವು ಇದೆ ಇವಾಗ ನಮ್ಮ ಫಸ್ಟ್ ಟ್ರ್ಯಾಪ್ ಅಲ್ಲಿ ಇರ್ತಾಯ್ತು. ಇವಾಗ ನೀರು ಬಾರಿ ಸ್ಪೀಡ್ ಇರೋದ್ರಿಂದ ಇವಾಗ ಮಳೆ ಬಂದು ಸ್ವಲ್ಪ ನೀರಾಗಿದೆ. ಹಾಗೆ ಇದಕ್ಕೆ ಒಂದು ಹಗ್ಗ ಕೂಡ ಉಂಟು, ಹಗ್ಗ ಕೂಡ ಕಟ್ಟಿಡುವ. ಇವಾಗ ನಾಳೆ ಬರುವಾಗ ನಮ್ಮ ಟ್ರ್ಯಾಪ್ ಇರ್ಲಿಕ್ಕಿಲ್ಲ ಇಲ್ಲಿ. ಇವಾಗ ಇಲ್ಲಿ 3ನೇ ಟ್ರ್ಯಾಪ್ ಇಡ್ಲಿಕ್ಕೆ ಬಂದಿದ್ವಿ. ಅವಾಗ ಇಲ್ಲಿ ಹೊಳೆಯಲ್ಲಿ ಒಂದು ಏಡಿ ಸಿಕ್ಕಿತು. ದೇರ್ ಪುಂಬೆ ಸಣ್ಣ ಏಡಿ. ಇದನ್ನು ಟ್ರ್ಯಾಪ್ನೊಳಗೆ ನೀಡುವ. ಇದಂತೂ ಇನ್ನು ಇದರ ತುಂಬ ಸಂಬಂಧಿಕರೆಲ್ಲ ಬಂದು ಬೀಳ್ಲಿಕ್ಕೆ ಉಂಟು. ಸೊ 3ನೇ ಟ್ರ್ಯಾಪ್ ಕೂಡ ರಪ್ಪ ಇಟ್ಟು ಬರುವ. ಚಿಕನ್ ಅಂತಿತ್ತು ಮೂರ್ತಿ ಒಂದು ಕಡೆ ಇವಾಗ ಟ್ರ್ಯಾಪ್ ಇತ್ತು. ಇವಾಗ ಸೆಕೆಂಡ್ ಟ್ರ್ಯಾಪ್ ಕಡೆ ಹೋಗ್ತಾ ಇದ್ದೇವೆ. ಇವಾಗ ನಾವು ಸೆಕೆಂಡ್ ಟ್ರ್ಯಾಪ್ಗೆ ಹೋಗುವಾಗ ನಮಗೆ ನಮ್ಮ ಫಿಶ್ ಎಕ್ಸ್ಪರ್ಟ್ ಕೂಡ ಸಿಕ್ಕಿದ, ಅನುಪ್ ಕೂಡ ಬಂದ. ಸೊ ಇವಾಗೆಲ್ಲ 4 ಜನ ಸೇರಿ ಮೀನು ಹಿಡ್ಲಿಕ್ಕೆ ಹೋಗುವ ಗಾಯ್ಸ್. ಇವಾಗ ಒಂದು ಲೊಕೇಶನ್ಗೆ ಹೋಗಿ ಅಲ್ಲಿ ಟ್ರ್ಯಾಪಲ್ಲಿ ಇಟ್ಟು ಬಂದಾಯ್ತು. ಇನ್ನು ಇಷ್ಟು ಟ್ರ್ಯಾಪ್ ಬಾಕಿ ಉಂಟು. ಸೊ ಇನ್ನು ಒಂದೊಂದೇ ಹೊಳೆಗೆ ಹೋಗಿ ಟ್ರ್ಯಾಪ್ ಇಡುವ. ಇವಾಗ ಮಳೆ ಕೂಡ ನಿಂತಿದೆ, ಭಾರಿ ಖುಷಿ ಆಯಿತು. ಇದು ಬಾ ಹೆಂಗತಿ ಇತ್ತೀನಿ ಪುಯ್ ಗಾಯ್ಸ್. ಇವಾಗ ನಾವು ಸೆಕೆಂಡ್ ಲೊಕೇಶನ್ಗೆ ಬಂದಿದೆ. ಇದು ನಮ್ಮ ಸೆಕೆಂಡ್ ಲೊಕೇಶನ್. ಇವಾಗ ಮಳೆ ಬಂದು ನೀರು ಕ್ಲಿಯರ್ ಇಲ್ಲ. ಇವಾಗ ಹೋಗ್ತಿದ್ದೇವೆ, 3 ಜನ ಇದ್ದೇವೆ.
ಅಲ್ಲ ಮಾರ್ರೆ ಪಕ್ಕ ಸಾವನ ಮುಟ್ಟದ ಅಡುಗೆ ಐಕ್ ರೀಲ್ಸ್ ಎಡಿಟ್ ಅಂತದೆ ಮುಟ್ಟನ ಪುಯ್ ಪುಯ್ ಒಂಜಿ 2 ಲಕ್ಷ ಕಾಸು ಆಗುದು ಅಡ್ಡಲಕ್ಕಿ ಅನ್ಬೋ ಒಂದು ಬಾಯಿ ದಿಡ್ಲಕೊಂಡ ಅವಳಿ ಲಕ್ಕಿ ಅನ್ಪು ಹೂವೇ ಹೂವೇ ಇಂದು ದುಂಬುದ ತೋಟ ಎತ್ತು ನಮ್ಮ ಬರ್ಪುನ ಹೊಸ ತೋಟದೇ ಕಾತುಂಡು ಗೈಸ್ ಇವಾಗ ನಾವು 4 ಹೊಲೆಯಲ್ಲಿ 3 ಟ್ರ್ಯಾಪ್ ಇಟ್ಟಾಯಿತು. ಇದರಲ್ಲಿ ನಮಗೆ 100 ಅಲ್ಲ 200 ಏಡಿ ಕೂಡ ಸಿಗ್ಬೋದು. ಹಾಗೆ ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ ಇವಾಗ ನೈಟ್ ಕೂಡ ನಾವು ಏಡಿ ಹಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡುವ. ಗೈಸ್ ಕಾಣಿಸ್ತಿದ್ದೀನಲ್ಲ, ಇವಾಗ ನಾವು ಟ್ರ್ಯಾಪ್ ಎಲ್ಲ ಇಟ್ಟು ಇವಾಗ ನೈಟ್ ವಾಪಸ್ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಹೊಳೆ ಉಂಟು, ಅದಕ್ಕೆ ಏಡಿ ಹಿಡಿಯಲಿಕ್ಕೆ ಬಂದಿದ್ದೇವೆ. ಇವಾಗ ಎಷ್ಟು ಏಡಿ ಸಿಗ್ತದೆ ನೋಡುವ. ಇವಾಗ ನಾನು, ಅನೂಪು, ಪ್ರಜ್ವಲ್ ಮತ್ತು ಸಾಗರ್ ಅವರಿಬ್ಬರು ಅಲ್ಲಿದ್ದಾರೆ. ಇವ ಏಡಿ ಎಕ್ಸ್ಪರ್ಟ್. ಗೋಣಿ ಎಲ್ಲ ರೆಡಿ ಗಾಯ್ಸ್. ನಮ್ಮ ರಾತ್ರಿಯ ಮೊದಲ ಏಡಿ. ಜಸ್ಟ್ ಮಾರೆ ಬಿಚ್ಚಿಂಡು ಜೋಡು ಇವಾಗ ಪ್ರಜ್ವಲ್ ಒಂದು ಏಡಿ ಹಿಡ್ದಿದ್ದಾನೆ. ಚೀಲ ನೋಡಿ ನ್ಯಾಚುರಲ್ ಏಡಿ. ನ್ಯಾಚುರಲ್ ಏಡಿಯಾ? ಓಕೆ, ನ್ಯಾಚುರಲ್ ಏಡಿ. ಮಲ್ಲೆಜ್ಜಿ ಎಲ್ಲಿ ಡೆಂಜಿಕ್ಕು ನಾಳೆ ತೊಂದರೆ ಪತ್ತೊಂದಲ್ಲಿ ಇವಾಗ ತುಂಬಾ ಏಡಿ ಹಿಡಿತಾ ಬಂದ್ವಿ, ತುಂಬಾ ಏಡಿ ಸಿಕ್ಕಿತು. ಇವಾಗ ಇಲ್ಲಿ ಸಾಗರ್ ಕೂಡ ಹಿಡ್ದ ಇನ್ನೊಂದು ಉಚಿನ ನೈಸ್. 2 ಇಂಚ 2 ಇಂಚತ್ತು ಅವ್ರು ನೀತಿನ ಸೋಕು ಮಾರನೆತ್ತಿ ಬಿಟ್ಟು ಅವು ಪೂಪಣಿಗಿದ್ಯಾ ಅಷ್ಟೇ ಕತ್ತಿ ಮಲ್ಲಯ್ಯ ಅನ್ನು ಎಲ್ಲಿ ಎಲ್ಲಿ ಗಾಯ್ಸ್ ದೊಡ್ಡದಿದು, ತುಂಬಾ ದೊಡ್ಡದುಂಟು. ಇದು ಗನ್ಸು ಗಂಡ್ಸು ಏಡಿ ಒಂಜಿ ಡೆಂಜಿಲ ಮಿಸ್ಸೇರಲ್ಲಿ ಈ ತೋಡು ಇತ್ತೆ. ಕರೆಕ್ಟ್ ಕಟ್ಟಿಗಿದ್ರೆ ಮತ್ತೊಂದೆ ಈ ಬೋಡಿ ಬಿಡ್ತ ಬಿಚ್ಚನ ನಿಂತು ಈ ಬೋಡಿ ಬಿಡ್ಚ ಏ ಬತ್ತನ್ಪ ಈ ಬಿಚ್ಚದು ಬಿಡು ಕತ್ತಿ ಬತ್ತನಿ ನಾನು ಪಂಚಿ ಬಿಡ್ತಿ ಅವಲ್ಲೋರು ಇಲ್ಲಿ ಗಾಯ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಏಡಿ ನಾವಿಟ್ಟ ಟ್ರಾಫಿಗೆ ಬೀಳ್ತಾ ಉಂಟು. ಲಾಲಿಪಾಪ್ ನೋಡಿ ಅದ್ರದ್ದು 10 ನಮ್ಮಲ್ಲಿ ಕ್ರ್ಯಾಬ್ ಎಕ್ಸ್ಪರ್ಟ್ ಅಂದ್ರೆ ಸಾಗರ್, ಅವ ತುಂಬಾ ಏಡಿ ಹಿಡಿದಾನೆ. ನಮಗೆ ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾವು ಅಷ್ಟೇ. ಕತ್ತಿ ಪಾತೋನು ಕ್ವಶ್ಚನ್ ಅಪ್ಪ ಜಾಸ್ತಿ ಕುಡ್ಪಿಯರ್ಲ ಬಲ್ಲಿ ನಿಮಗೆ ಕುಡ್ತೀನಿ ಡ್ಯಾಮೇಜ್ ಗಾಯ್ಸ್. ಇದು ನಾವು ಅವಾಗ ಇಟ್ಟ ಟ್ರ್ಯಾಪ್. ಇದರ ಸುತ್ತಮುತ್ತ ಒಂದು 2-3 ಏಡಿ ಸಿಕ್ಕಿತು. ಇದರ ಒಳಗೆ ಕೂಡ ಉಂಟು. ಇದನ್ನು ನಾವು ಬೆಳಗ್ಗೆ ತೆಗೆಯುವ. ಸೊ ಇವಾಗ ಮುಂದೆ ಹೋಗುವ ಹುಡುಕ್ತಾ. ಬನ್ನಿ ಸ್ನೇಹಿತರೆ ಎಲ್ಲೆಲ್ಲೂ ಹೋಗೋಣ. ಎಲ್ಲೂ ಯಾಕೆ ರಾವಣ ರಾಬಚ ಗಾಯ್ಸ್. ಇವಾಗ ಒಂದೊಂದಾಗಿ ಏಡಿ ಸಿಗ್ತಾ ಉಂಟು. ಇವಾಗ ಇನ್ನೊಂದು ಸಿಕ್ತು ನೋಡಿ. ಗಾಯ್ಸ್ ಇವಾಗ ಗಂಟೆ 12:02. ಸೊ ಇವಾಗ ನಾವು ಹೊಲೆಯಿಂದ ಹತ್ತಿ ಇಷ್ಟು ಏಡಿ ಹಿಡಿದಿದ್ದೇವೆ. ಇದರಲ್ಲಿ ಟೋಟಲ್ ಒಂದು 40 ಏಡಿ ಸಿಗ್ಬೋದು. ಇನ್ನು ಬೆಳಗ್ಗೆ ಹೋಗಿ ನಾವು ಬೇರೆ ಹೊಲೆಯಲ್ಲಿ ಏನು ಟ್ರ್ಯಾಪ್ ಇಟ್ಟಿದ್ವಿ
ಅದರಲ್ಲಿ ಎಷ್ಟು ಏಡಿ ಬಿದ್ದಿದೆ ಅಂತ ಬೆಳಗ್ಗೆ ನೋಡುವ. ಹಾಗೆ ಎಲ್ಲರೂ ಬೇಗ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಬೇಗ ಏಳಬೇಕು. ಸೊ ಇವಾಗ ಕೂಡ ನಾವು ಮನೆಗೆ ಹೋಗಿ ಮಲಗ್ತಿದ್ದೇವೆ. ಗುಡ್ ನೈಟ್. ಗಾಯ್ಸ್ ಇವಾಗ ಗಂಟೆ 6:30, ಇವಾಗ ಎದ್ದದಷ್ಟೇ. ಆಮೇಲೆ ನಿನ್ನೆ ನೈಟ್ ಏನು ಟ್ರ್ಯಾಪ್ ಇಟ್ಟಿದ್ವಿ, ಅದರಲ್ಲಿ ಏಡಿಗಳು ಬಿದ್ದಿದ ಇಲ್ವಾ ಅಂತ ನೋಡಲಿಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ಇವರೆಲ್ಲ ಇವಾಗ ಎದ್ದದಷ್ಟೇ, ಯಾರಿಗೂ ಮನಸ್ಸಿಲ್ಲ. ಇವಾಗ ಸಣ್ಣದರಲ್ಲಿ ಮಳೆ, ಆಮೇಲೆ ಇಷ್ಟು ಬೇಗ ಯಾರೂ ಏರುವುದಿಲ್ಲ ಕಾಲೇಜ್ ಇದ್ದರೂ ಕೂಡ. ಸೊ ಇವಾಗ ಚೆಕ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ, ಬನ್ನಿ ನೋಡುವ ಎಷ್ಟು ಬಿದ್ದಿದೆ ಅಂತ. ಆಯ್ತು, ಇವಾಗ ಫಸ್ಟ್ ಹೊಲೆಗೆ ರೀಚ್ ಆಗಿದ್ದೇವೆ. ಇನ್ನು 4 ಹೊಲೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ರಪ್ಪ ಹೋಗುವ. ಈ ಚಳಿக்கு போட ನಾನೇನು ಉಗ್ಗಿದ್ದೆ ದಾರಿ ಗಾಯ್ಸ್. ಇಲ್ಲಿ ದಾರಿ ಅಂತಿಲ್ಲ, ಎಲ್ಲಿ ಬರ್ತೀವೋ ಅದೇ ದಾರಿ. ನಮ್ಮ ಫಸ್ಟ್ ಟ್ರ್ಯಾಪ್ ನೋಡಿ, ಇಲ್ಲಿ ನೈಟ್ ಒಳ್ಳೆ ನೀರಿತ್ತು, ಇವಾಗ ನೀರು ಖಾಲಿ ಆಗಿದೆ. ಹಾಂ ತೋಯ್ಪಲ್ ಆಡಿಯನ್ಸ್ಗೆ ಎಂಚ ಟ್ರ್ಯಾಪ್ ವರ್ಕ್ ಆಪ್ನಿದ್ದಾನೆ. ಇದರಲ್ಲೊಂದು 7ರಿಂದ 8 ಏಡಿ ಉಂಟು. ಇಲ್ಲಿ ತುಂಬ ಕಮ್ಮಿ ಸಿಕ್ಕಿದೆ, ಯಾಕಂದರೆ ಇದನ್ನು ಇವಾಗ ಕ್ಲೀನ್ ಮಾಡಿದ್ದಾರೆ ಹೊಲೆಯನ್ನು ಸ್ವಲ್ಪ. ಹಾಗೆ ಏಡಿ ಎಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇದರಲ್ಲಿ. ಮತ್ತು ಅರ್ಧಕ್ಕೆ ಅರ್ಧ ಏಡಿ ನಾವೇ ಹಿಡಿದಿದ್ದೇವೆ ಇದರಲ್ಲೆಲ್ಲ. ಸೊ ಇದನ್ನು ಇಲ್ಲಿಟ್ಟು ಮುಂದೆ ಹೋಗುವ. ಗಾಯ್ಸ್ ನೀರು ತುಂಬ ಕೋಲ್ಡ್ ಉಂಟು, ಇವಾಗ ನಿದ್ದೆಲ್ಲ ಗುಡ್ಡೆ ಎತ್ತಿದ್ದು. ಗಾಯ್ಸ್ ಫಸ್ಟ್ ಹೊಲೆ, ಸೆಕೆಂಡ್ ಟ್ರ್ಯಾಪ್. ನೋವರಿ ಸಣ್ಣದು ಇದರಲ್ಲೂ ಕೂಡ ಒಂದು 10 ಏಡಿ ಉಂಟು. ಟ್ರ್ಯಾಪ್ ವರ್ಕ್ ಆಗ್ತದೆ. ಇದನ್ನು ಹೋಗುವ ಹಿಡ್ಕೊಂಡು ಬನ್ನಿ. ಇವಾಗ ಫಸ್ಟ್ ಹೊಲೆಯಲ್ಲಿ ಎಲ್ಲ ಏಡಿ ಹಿಡಿದು ಇವಾಗ ಸೆಕೆಂಡ್ ಹೊಲೆಗೆ ಹೋಗ್ತಾ ಇದ್ದೇವೆ. ನಮಗೆ ಫಸ್ಟ್ ಹೊಲೆಯಲ್ಲಿ ಒಂದು 20 ಏಡಿ ಸಿಕ್ಕಿದ್ದು. ಇವಾಗ ಬರ್ತಿದ್ದಾರೆ ತಗೊಂಡು. ಗೈಸ್ ಇವಾಗ ಫಸ್ಟ್ ಹೊಲೆದು ಮ್ಯಾಟ್ರ್ ಕ್ಲೋಸ್ ಆಯಿತು. ಅದರಲ್ಲಿ ಒಂದು 3 ಟ್ರ್ಯಾಪಲ್ಲಿ ಒಂದು 20-25 ಏಡಿ ಸಿಕ್ಕಿತು. ಇವಾಗ ನಾವು ಇಲ್ಲಿಂದ ಸೀದಾ ಸೆಕೆಂಡ್ ಹೊಲೆಗೆ ಹೋಗುವ, ಅಲ್ಲಿ ಎಷ್ಟು ಸಿಗ್ತದೆ ನೋಡುವ. ಇವಾಗ ನಿದ್ದೆಲ್ಲ ಬಿಟ್ಟಿದೆ. ಗೈಸ್ ನಮ್ಮ ಸೆಕೆಂಡ್ ಹೊಳೆಯ ಫಸ್ಟ್ ಟ್ರ್ಯಾಪ್. Oh my god! What happened? ಮುಟ್ಟುಂಡು ಮಾರೆ. ದಾಲಿಜ್ಜ? ದಾಯ್ತೆ ಉಂಟು. ಮಾರೆ ಯುಗು. ಇಲ್ಲ ಗಾಯ್ಸ್. ಉಲ್ಟಾ ಬತ್ತಲ. ಗಾಯ್ಸ್ ಇದು ಹೈಯೆಸ್ಟ್ ಅಂದ್ರೆ ಒಂದು 37 ಉಂಟು. 30 ಜಾಸ್ತಿ. ಗಾಯ್ಸ್ ಇವಾಗ ಸೆಕೆಂಡ್ ಹೊಳೆ ಫಸ್ಟ್ ಟ್ರ್ಯಾಪ್ ಅಲ್ಲಿ ಒಂದು ಸಾಧಾರಣ ಕಮ್ಮಿಯಲ್ಲಿ ಆದ್ರೂ ಒಂದು 30ರಿಂದ 35 ಏಡಿ ಒಂದರಲ್ಲೇ ಸಿಕ್ಕಿದೆ. ಖುಷಿ ಆಯ್ತು. ಇವಾಗ ಸೆಕೆಂಡ್ ಟ್ರ್ಯಾಪಿಗೆ ಹೋಗುವ ಬನ್ನಿ. ಗಾಯ್ಸ್ ಇವಾಗ ಸೆಕೆಂಡ್ ಹೊಳೆ ಸೆಕೆಂಡ್ ಟ್ರ್ಯಾಪ್. ಗಾಯ್ಸ್ ಇದರಲ್ಲೊಂದು 4 ಸಿಕ್ಕಿದೆ ಅಷ್ಟೇ. ಗಾಯ್ಸ್ ಸೆಕೆಂಡ್ ಹೊಳೆಯಲ್ಲಿ ಫಸ್ಟ್ ಟ್ರ್ಯಾಪಲ್ಲಿ ಒಂದು 35ಕ್ಕಿಂತ ಜಾಸ್ತಿ ಸಿಕ್ಕಿದ್ದು. ಆಮೇಲೆ ಸೆಕೆಂಡ್ ಟ್ರ್ಯಾಪಲ್ಲಿ ಒಂದು 4, ಆಮೇಲೆ ಲಾಸ್ಟ್ ಟ್ರ್ಯಾಪಲ್ಲಿ ಎಂಥದ್ದು ಸಿಗಲಿಲ್ಲ. ನಾವು 3ನೇ ಹೊಳೆಗೆ ಹೋಗುವ. ಅಲ್ಲೇ ಮಾಡ್ಕೊಳಿದ್ದ ನೇಂಡಿಯೋ ಮಾತ್ರ ಮಾರ ಪಿಟ್ಟ ಉಂಟು ಮ್ಯೂಸಿಕ್
ಗಾಯ್ಸ್ ಇವಾಗ ನಾವು ಎಲ್ಲ ಹೊಳೆಯಿಂದ ಏಡಿ ತಂದಾಯ್ತು. ಇವಾಗ ಎಲ್ಲವನ್ನು ಅದರ ಟ್ರ್ಯಾಪಿಂದ ಬಿಡಿಸ್ತಿದ್ದೇವೆ. ಇವಾಗ ಟೋಟಲ್ ಒಂದು 100ಕ್ಕಿಂತ ಹೆಚ್ಚು ಏಡಿ ಉಂಟು. 150 ಏಡಿ ಆಗ್ಬೋದು. ಇವಾಗ ಎಲ್ಲದರಲ್ಲೂ 10 ಏಡಿ ಹಾಕಿದ್ದೇವೆ. ಇವಾಗ ಲೆಕ್ಕ ಮಾಡುವ ಎಷ್ಟುಂಟು ಅಂತ. ದೇವ್ರ ಬರ್ತೀನಿ ನನ್ನ ಸಾತ ಉಂಟು ಚಿಕ್ಕದು ಹೋಗ್ತೀನಿ ಓಲೆ ಮಾಡಿ. ഓഹോ ആഹാ ഏത് കിട്ടുന്നു ആര് എൽച്ചാവുജിക്കാ ഞങ്ങൾക്ക് നാളെ തിരുത്ത് പള്ളിത്തെ വീല വിടല്ലേ ಗಾಯ್ಸ್ ಇವಾಗ ನಮ್ಮ 100 AD ಚಾಲೆಂಜ್ ಇವಾಗ ಟೋಟಲ್ 100 ಅಲ್ಲ, ನಮ್ಮ ಹತ್ರ 160 ಏಡಿ ಹಿಡಿದಿದ್ದೇವೆ. ಇಲ್ಲಿ ಪ್ರತಿಯೊಂದು ಬಕೆಟಲ್ಲಿ ಕೂಡ 10 ಏಡಿ ಹಾಕಿದೆ. ಇಲ್ಲಿ 1 2 3 4 5 6 7 8 9 10 11 12 13 ಇಲ್ಲಿಗೆ 130 ಆಯಿತು. ಆಮೇಲೆ ಇದರಲ್ಲೊಂದು 20, ಆಮೇಲೆ 10 ತಗೊಂಡೋದ್ರು. ಟೋಟಲ್ ಇವಾಗ 160 ಏಡಿ ಹಿಡ್ದಾಗಿದೆ. ಗಾಯ್ಸ್ ಇವಾಗ ನಮ್ಮ 100 AD ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇದಂತೂ ನೀರು ಕುಡಿದಷ್ಟು ಈಸಿಯಲ್ಲಿ ಆಯಿತು. ಇನ್ನೂ ಒಂದು ಹೊಲೆ ಇರ್ತಿದ್ರೆ, ಇನ್ನೂ 4 ಟ್ರ್ಯಾಪ್ ಇರ್ತಿದ್ರೆ 200 AD ಪಕ್ಕಾ ಸಿಗ್ತಿತ್ತು. ಹಾಗೆ ಇದು ಚಾಲೆಂಜ್ ಅನಿಸಲಿಲ್ಲ. ಇನ್ನೂ ಸ್ವಲ್ಪ ಮಳೆ ಕಮ್ಮಿ ಆಗಲಿ ವಾಪಸ್ ಹೋಗುವ. ಆವಾಗ 250 to 300 AD ಚಾಲೆಂಜ್ ಮಾಡುವ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ 160 ADನ ಏನು ಮಾಡ್ತೀವಿ ಅಂತ ನಿಮಗೂ ಕ್ಯೂರಿಯಾಸಿಟಿ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ಇದಕ್ಕಿಂತ ಬೆಸ್ಟ್ ಒಂದು ಕಂಟೆಂಟಲ್ಲಿ ಸಿಗ್ತೀನಿ. ನಮಸ್ಕಾರ.